ಸ್ಪಂದನ ಟಿವಿ ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಅಂಜು. ನಿಮ್ಮೆಲ್ಲರ ಬಳಿ ಸ್ಮಾರ್ಟ್ಫೋನ್ ಇದೆ, ಆದರೆ ಈ ಸ್ಮಾರ್ಟ್ಫೋನ್ ಯೂಸ್ ಮಾಡಿ ಮಾಡಿ ಬೋರ್ ಆಗಿದೆ. ಇದನ್ನು ಚೇಂಜ್ ಮಾಡಬೇಕು, ಇಲ್ಲ ನಿಮ್ಮ ಚಾರ್ಜರ್ಸು ಹೆಡ್ಫೋನ್ಸು ಹಾಳಾಗಿದೆ. ಇದಕ್ಕೆ ಕರೆಕ್ಟಾದ ಸೇಲ್ಸ್ ಸರ್ವಿಸ್ ಎಲ್ಲಪ್ಪ ಸಿಗುತ್ತೆ ಅನ್ನುವಂತಹ ಕನ್ಫ್ಯೂಷನ್ಸ್ ದೂರ ಮಾಡೋಕ್ಕೆ ನಾವು ರಂಜಾನ್ ಸ್ಪೆಷಲ್ ಸ್ಪಾನ್ಸರ್ಡ್ ಬೈ ಕ್ಲಾಸಿಕ್ ಮೊಬೈಲ್ಸ್ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೌದು, ನಿಮ್ಮಲ್ಲಿರುವಂತಹ ಸ್ಮಾರ್ಟ್ಫೋನ್ಸ್ಗಳಿಗೆ ಉತ್ತಮ ಸೇವೆ ಸೌಲಭ್ಯ ದೊರಕಲು ಒಂದೇ ಸೂರಿನಡಿ ಎಲ್ಲ ಸೌಲಭ್ಯಗಳು ಹೊಂದಿರುವಂತಹ ಏಕೈಕ ಶಾಪ್ ಅಂದರೆ ಕುಂದಾಪುರದ ಶಾಸ್ತ್ರಿ ಸರ್ಕಲ್ನ ಹೃದಯ ಭಾಗದಲ್ಲಿರುವಂತಹ ಕ್ಲಾಸಿಕ್ ಮೊಬೈಲ್ಸ್. ಬನ್ನಿ ಈ ಬಗ್ಗೆ ಹೆಚ್ಚಿನ ವಿವರ ಅವ್ರ ಹತ್ರನೇ ಕೇಳೋಣ. ಬನ್ನಿ ನಾವು ಕ್ಲಾಸಿಕ್ ಮೊಬೈಲ್ನ ಕಸ್ಟಮರ್ ಹತ್ರ ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಾಬಲ್ ಪೂಜಾರಿ ಅಂತ, MD ಡೆವಲಪರ್ ಕುಂದಾಪುರ. ಏನು ಪರ್ಚೇಸ್ ಮಾಡಿದ್ರಿ ಇವತ್ತಿಲ್ಲಿ? ಮೊಬೈಲ್ ಪರ್ಚೇಸ್ ಮಾಡಿದ್ದೇನೆ. ಮತ್ತು ಕೆಲವೊಂದು ವರ್ಷದಿಂದ, ಒಂದು 10-15 ವರ್ಷದಿಂದ ಇವ್ರ ಹತ್ರ ನಾವು ವ್ಯಾಪಾರ ಮಾಡ್ತಾಯಿದ್ದೇವೆ. ಸರ್ವಿಸಿಂಗು ಮತ್ತು ನ್ಯೂ ಮೊಬೈಲ್ ಪೇಜಲ್ಲಿ ಉಂಟಲ್ಲ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಸರ್ವಿಸ್ ಕೊಡ್ತಾ ಇದ್ದಾರೆ. ನಮಗೆ ಒಳ್ಳೆ ಸರ್ವಿಸ್ ಇದೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರ್ ಕಸ್ಟಮರ್. ನಾವಿಲ್ಲಿ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಾಗ ಯಾವತ್ತು ಇವ್ರ ಹತ್ರ ವ್ಯಾಪಾರ ಮಾಡ್ತಾ ಇರ್ತೇವೆ. ಒಳ್ಳೆ ಸರ್ವಿಸ್ ಕೂಡ ಇದೆ. ಇವ್ರ ಕಡೆಯಿಂದ ಯಾವುದೇ ತೊಂದರೆಗಳಾಗಿಲ್ಲ. ಇನ್ನೂ ಕೂಡ ಇಲ್ಲೇ ಬರ್ತಾಯಿದ್ದೀವಿ. ಹೌದು, ಥ್ಯಾಂಕ್ ಯು ಸರ್. ಮತ್ತೊಂದು ಕಸ್ಟಮರ್ ಇದ್ದಾರೆ, ಇವ್ರೇನು ಪರ್ಚೇಸ್ ಮಾಡಿದ್ದಾರೆ ಇವತ್ತು ನೋಡೋಣ. ಸರ್, ತಮ್ಮ ಹೆಸರು? ಸುದರ್ಶನ್ ಕೇಸ್ ಅಂತ. ನಾವು ಕುಂದಾಪುರ ಸುಜಾತ ಆಟೋಮೊಬೈಲ್ಸ್ ಅಂತ ಸಂಸ್ಥೆ ಇದೆ, ಅದು ನಡೆಸ್ತಾ ಇದ್ದೇವೆ. ತಾವೇನು ಪರ್ಚೇಸ್ ಮಾಡಿದ್ದೀರಾ ಇವತ್ತು? ವಿವೋದ V+ ಮೊಬೈಲನ್ನು ಪರ್ಚೇಸ್ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನನಗೆ ಇದರ ಬಾಂಧವ್ಯ ಒಂದು 15 ವರ್ಷದಿಂದ ಬಾಂಧವ್ಯ ಇದೆ. ಸುಮಾರು 20 ವರ್ಷದ ಹಳೆಯ ಸಂಸ್ಥೆ ಇದು. ಕುಂದಾಪುರದ ಇತಿಹಾಸದಲ್ಲಿ ಮೊಬೈಲನ್ನು, ಒಂದು ರೀತಿ ಮೊಬೈಲ್ ಇರ್ಬೋದು, ಕಾಯಿನ್ ಫೋನ್ ಇರ್ಬೋದು, ಆ ಯುಗದಲ್ಲೇ ಬಂದಂಥ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಐಟಮನ್ನು ಜನರಿಗೆ ಪರಿಚಯ ಮಾಡಿ ಅದಕ್ಕೆ ಅದೇ ಥರದ ಸರ್ವಿಸ್ ಕೊಟ್ಟಂಥ ಸಂಸ್ಥೆ ಇದು. ನನಗೆ 15 ವರ್ಷದಿಂದ ಇಲ್ಲಿ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ. ಇವತ್ತಿನವರಿಗೆ ತುಂಬ ಮೊಬೈಲನ್ನು ಪರ್ಚೇಸ್ ಮಾಡಿದ್ದೇನೆ, ತುಂಬ ವ್ಯವಹಾರ ಮಾಡಿದ್ದೇನೆ. ಆದರೆ ಇವತ್ತಿನವರಿಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಈ ಒಂದು ಸಂಸ್ಥೆ ಇನ್ನಷ್ಟು ಉತ್ತಮಕ್ಕೆ ಬೆಳೆಯಲಿ ಅಂತ ನಮ್ಮ ಆಶಯ. ಇವತ್ತು ರಂಜಾನ್ ಹಬ್ಬ, ಸೊ ನಮ್ಮ ವೀಕ್ಷಕರಿಗೊಂದು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಯಾರು ಯಾವುದೇ ಮತೀಯ ಭೇದವನ್ನು ಇಟ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಒಬ್ಬ ಹಿಂದೂಸ್ತಾನದಲ್ಲಿ ಹಿಂದೂಗಳಾಗಿ, ಮುಸ್ಲಿಮರಾಗಲಿ, ಕ್ರಿಶ್ಚಿಯನ್ರಾಗಲಿ ಎಲ್ಲರೂ ಸಮಾಜ ಬಾಂಧವ್ಯದಲ್ಲಿ, ಸಮಾಜದಲ್ಲಿ ಒಬ್ಬ ಸೇಮ್ ಇಂಡಿಯನ್ ಆಗಿ ನಾವೆಲ್ಲ ಇರೋಣ ಅಂತ ಆಶಯ ಪಡ್ತೇನೆ. ಥ್ಯಾಂಕ್ ಯು ಸರ್. ಶಾಪ್ ಬಗ್ಗೆ ಹೇಳಿ, ಹೇಗಿದೆ ಇಲ್ಲಿ ಸರ್ವಿಸು, ಸೇಲ್ಸು? ನಿಮಗೆ ಪರ್ಸ್ನಲಿ ಯಾವ ಥರ ನೀವು ಸರ್ವಿಸ್ ಕೊಡ್ತೀರಾ ಕಸ್ಟಮರ್ಸ್ಗೆ? ಅಂದರೆ ಬಂದ ಕಸ್ಟಮರಿಗೆ ಅವರಿಗೆ ಸ್ಯಾಟಿಸ್ಫೈ ಆಗುವ ಹಾಗೆ, ಅವ್ರಿಗೇನು ಬೇಕು, ಅವರಿಗೇನು ಆ ಮೊಬೈಲಿಗೆ ಏನೆಲ್ಲ ಬೇಕಾಗ್ತದೆ ಅದೆಲ್ಲ ಮಾಡಿಕೊಡ್ತೇವೆ. ಬಂದವರು ಅನ್ಸ್ಯಾಟಿಸ್ಫೈ ಹೋಗಬಾರ್ದು. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಆಗಿರ್ತದೆ ಸೇಲ್ಸ್ ಪ್ರಮೋಟರ್ಸಿಗೆ. ಇದನ್ನೆಲ್ಲ ನಾವು ಕಸ್ಟಮರಿಗೆ ಪ್ರೊವೈಡ್ ಮಾಡಿಕೊಡ್ತೇವೆ. ತುಂಬ ಶಾಪ್ಸ್ ಇದೆ, ಬಟ್ ತುಂಬ ಶಾಪ್ಸ್ಗಿಂತ ಈ ಕ್ಲಾಸಿಕ್ ಮೊಬೈಲ್ಸ್ ಅನ್ನೋದು ಡಿಫ್ರೆಂಟ್ ಇದೆ, ತುಂಬ ವಿಶಾಲವಾಗಿದೆ, ಹವಾನಿಯಂತ್ರಿತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕುಂದಾಪುರದಲ್ಲಿ ಇದೊಂದು ಮೊದಲನೇದಾಗಿ ಅಂತ ಹೇಳ್ಬೋದು. ಸೊ ಕುಂದಾಪುರ ಜನರಿಗೆ ಇದೊಂದು ಅತಿಮೂಲ್ಯವಾಗಿ ಬೇಕಾಗಿತ್ತು.
ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಕ್ಲಾಸಿಕ್ ಮೊಬೈಲ್ ತುಂಬ ವಿಶಾಲವಾಗಿದೆ, ಪ್ಲಸ್ ಹವಾನಿಯಂತ್ರಿತ, ಹಾಗೆ ಎಲ್ಲ ಬ್ರ್ಯಾಂಡ್ಸ್ನ ಮೊಬೈಲ್ ಕೂಡ ಇದೆ, ಸಾಕಷ್ಟು ಕಸ್ಟಮರ್ಸ್ ಕೂಡ ಇದ್ದಾರೆ, ಸೇಲ್ಸ್ ಸರ್ವಿಸ್ ಎಲ್ಲ ಕೊಡ್ತಿದ್ದಾರೆ. ಬನ್ನಿ, ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಒಬ್ರು ಇದ್ದಾರೆ ಸ್ಯಾಮ್ಸಂಗ್ನ, ಅವ್ರ ಜೊತೆ ಮಾತಾಡೋಣ. ಏನು ಹೇಳ್ತಾರೆ ಅವರು ಕ್ಲಾಸಿಕ್ ಮೊಬೈಲ್ಸ್ ಬಗ್ಗೆ ಅಂತ ಕೇಳೋಣ. ಹೇಳಿದರೆ ನನಗೆ ಮೇಯ್ನ್ಲಿ ನಾನು ಸ್ಯಾಮ್ಸಂಗ್ ಪ್ರಮೋಟರಾಗಿ ವರ್ಕ್ ಮಾಡ್ತಾಯಿದ್ದೇನೆ ಇಲ್ಲಿ. ನಮ್ಮ ಶಾಪ್ನ ಓನರ್ ಇರ್ಷದ್ ಸರ್ ಅಂತ ಹೇಳಿದ್ದಾರೆ. ಅವ್ರು ನಮಗೆ ತುಂಬ ಅಪ್ರೋಚ್ ಮಾಡ್ತಾರೆ. ಆ್ಯಕ್ಚುಲಿ ಕೆಲಸ ಮಾಡಬೇಕಾದ್ರೆ ಏನೇ ಪ್ರಾಬ್ಲಮ್ ಇರಲಿ ತುಂಬ ಹೆಲ್ಪ್ ಮಾಡ್ತಾರೆ. ಈಗ ನಾನು ಆ್ಯಕ್ಚುಲಿ ಇರುವಂಥದ್ದು ಸ್ಯಾಮ್ಸಂಗ್ ಕಂಪನಿಯಿಂದ. ನನಗೆ ಇಲ್ಲಿ ಸ್ಯಾಮ್ಸಂಗ್ ಕಂಪನಿಯಿಂದ ವರ್ಕ್ ಮಾಡ್ತಿದ್ದೇನೆ ಅಂತ ಅನಿಸ್ತಾ ಇಲ್ಲ. ಓನ್ಲಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೇ ಇಲ್ಲ. ಮೀನ್ಸ್ ನನ್ನ ಕಾಲೇಜ್ ಆದ ಕೂಡಲೇ ಇಲ್ಲಿಗೆ ಡೈರೆಕ್ಟಾಗಿ ಬಂದಿರುವಂಥದ್ದು. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಕೆಲಸ ಮಾಡಲಿಕ್ಕೆ. ಇಲ್ಲಿ ಬರುವಂತಹ ಕಸ್ಟಮರ್ಸ್ ಬಗ್ಗೆ ಹೇಳಿ. ಯಾವ ಥರ ಕಸ್ಟಮರ್ಸ್ ಬರ್ತಾರೆ, ಯಾವ ಥರ ನೀವು ಹ್ಯಾಂಡಲ್ ಮಾಡ್ತೀರಾ? ಕಸ್ಟಮರ್ಸ್ ಎಲ್ಲ ಟೈಪ್ ಕಸ್ಟಮರ್ಸ್ ಬರ್ತಾರೆ. ಕಸ್ಟಮರ್ ಮೈಂಡ್ ಹೇಗೆ ಇರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ಅವ್ರನ್ನ ಅಟೆಂಡ್ ಮಾಡಿದ ಮೇಲೆ ನಮಗೆ ಗೊತ್ತಾಗುವಂಥದ್ದು. ಕೆಲವರು ಸ್ಮಾಲ್ ಮೊಬೈಲ್ ಪರ್ಚೇಸ್ ಮಾಡಲಿಕ್ಕೆ ಬರ್ತಾರೆ, ಕೆಲವರು ಹೈ ಎಂಡ್ ಕಸ್ಟಮರ್ಸ್ ಬರ್ತಾರೆ. ಎಲ್ಲ ಕಸ್ಟಮರ್ ನಾವು ಅಟೆಂಡ್ ಮಾಡ್ತೀವಿ. ಎಲ್ಲ ಥರ ಸರ್ವಿಸನ್ನು ನಾವು ಕೊಡ್ತೀವಿ ಕಸ್ಟಮರ್ಸ್. ವೀಕ್ಷಕರೇ, ಕ್ಲಾಸಿಕ್ ಮೊಬೈಲ್ನ ಸೇಲ್ಸ್ ಸರ್ವಿಸರ್ಸ್ ಹತ್ರ ನಾವು ಮಾತಾಡಿದ್ವಿ, ಹಾಗೆ ಕಸ್ಟಮರ್ಸ್ ಹತ್ರನೂ ಮಾತಾಡಿದ್ವಿ. ಬನ್ನಿ, ಈಗ ಇರ್ಷಾದ್ ಅವರು ಈ ಕ್ಲಾಸಿಕ್ ಮೊಬೈಲ್ನ ಮಾಲೀಕರು, ಅವ್ರ ಜೊತೆ ಮಾತಾಡೋಣ. ಅವ್ರು ಈ ಶಾಪ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹ್ಯಾಪಿ ರಂಜಾನ್ ಫಸ್ಟ್. ಥ್ಯಾಂಕ್ ಯು ಸರ್. ಈ 20 ವರ್ಷಗಳಿಂದ ನೀವು ಈ ಕ್ಲಾಸಿಕ್ ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ ಕೊಡ್ತಾ ಇದ್ದೀರಿ. ಇದು ಆ್ಯಕ್ಚುಲಿ ನಾನು ಕೇಳಿದೆ, ಇದು ಕಾಯಿನ್ ಬೂತ್ ಯಾವಾಗ ಸ್ಟಾರ್ಟ್ ಆಯಿತು, ಅವತ್ತಿಂದ ನಿಮ್ಮ ವೃತ್ತಿ ಬದುಕು ಸ್ಟಾರ್ಟ್ ಆಯಿತು, ಈ ಬಗ್ಗೆ ಹೇಳಿ. ಅಂದರೆ ನನ್ನ ಕಾಲೇಜ್ ಪೀರಿಯಡ್ ಆದ ನಂತರ, ಸೊ 96ಅಲ್ಲಿ ಒಂದು ಸಣ್ಣ ಒಂದು ಎಲೆಕ್ಟ್ರಾನಿಕ್ ಶಾಪ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ಕಾಯಿನ್ ಫೋನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಷ್ಟೇ, STD ಮಾನಿಟರ್ಸ್ ಎಲ್ಲ. ಸೊ ಅದರಿಂದ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಈ ಲ್ಯಾಂಡ್ ಫೋನ್ಸು, ಅದರ ಸರ್ವಿಸಿಂಗು. ಸೊ ಅದರ ನಂತರ 98 ಹಾಗೆ ಮೊಬೈಲ್ಸ್ ಬಂತು. ಸೊ ಅದರ ನಂತರ ನಮಗೆ ಕಸ್ಟಮರ್ ಅಪ್ರೋಚ್ ಜಾಸ್ತಿ ಆಗಬೇಕು. ನಾವು ನಮ್ಮಿಂದ ದ ಬೆಸ್ಟ್ ಸರ್ವಿಸನ್ನು ಕಸ್ಟಮರಿಗೆ ಕೊಟ್ಟು 20 ಇಯರ್ಸ್ ಆಯಿತು. ಸೊ ಸಾಕಷ್ಟು ಕಸ್ಟಮರ್ಸ್ ನಾವು ಬಿಲ್ಡ್ ಮಾಡ್ಕೊಂಡಿದ್ದೀವಿ. ಕಾಯಿನ್ ಫೋನ್ ಜಮಾನದಿಂದ ಮೊಬೈಲ್ವರೆಗೂ ಬಂತು, ಏನು ಹೇಳ್ತೀರಾ? ಇಲ್ಲ, ಅದು ಮೊಬೈಲ್ ಬಂದ ನಂತರ ದೊಡ್ಡ ಕ್ರಾಂತಿ. ಅದು ಟೋಟಲಿ ಫಾಸ್ಟ್ ಆಗಿದೆ ಮೀಡಿಯಾ. ನಿಮ್ಮ ಒಂದು 20 ವರ್ಷದ ಅನುಭವ, ಯಾವ್ಯಾವ ಥರ ಕಸ್ಟಮರ್ಸು, ಲಕ್ಷಾಂತರ ಕಸ್ಟಮರ್ಸನ್ನು ಅಟೆಂಡ್ ಮಾಡಿದ್ದೀರಾ ಅಂತದೆ, ಈ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಕಸ್ಟಮರ್ಸ್ ಅಂತೂ ವೆರೈಟೀಸ್ ಇರ್ತಾರೆ. ಕೆಲವರು ರಫ್ ಇರ್ತಾರೆ, ಕೆಲವರು ಸಾಫ್ಟ್ ಇರ್ತಾರೆ. ಸೊ ಯಾವ ಥರ ಕಸ್ಟಮರ್ ಬಂದರೂ ಸಹ ನಾವು ಅವರಿಗೆ ಸ್ಯಾಟಿಸ್ಫೈ ಆಗುವ ಹಾಗೆ ನಮ್ಮಿಂದ ಆಗುವ ಮ್ಯಾಕ್ಸಿಮಮ್ ಪ್ರಯತ್ನ ನಾವು ಮಾಡ್ತೀವಿ. ನಿಮ್ಮ ಈ ಕುಂದಾಪುರದಲ್ಲಿಯೇ ಅನೇಕ ಮೊಬೈಲ್ ಶಾಪ್ಸ್ಗಳಿದೆ, ವೆರೈಟೀಸ್ ಆಫ್ ಇದೆ. ಬಟ್ ಇದು ಕ್ಲಾಸಿಕ್ ಮೊಬೈಲ್ಸ್ ಅಂದ್ರೂ ಕೂಡಲೇ ಜನರಿಗೆ ಒಂಥರ ಹತ್ತಿರವಾದಂಥ ಶಾಪ್. ಈ ಬಗ್ಗೆ ನೀವೇನು ಹೇಳ್ತೀರಾ? ಆ ಥರ ಸರ್ವಿಸಸ್ ನೀವು ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ. ಹೌದು, ನನಗಂದರೆ ಆ್ಯಕ್ಚುಲಿ ನನ್ನ ಓಲ್ಡ್ ಶಾಪ್ ಇದೆ, ಸೊ ಸ್ವಲ್ಪ ಕಂಜೆಸ್ಟ್ ಪ್ಲೇಸು. ಸೊ ಇದನ್ನು ಮಾಡಿದ ರೀಸನ್ ಅಂದರೆ ಕಸ್ಟಮರಿಗೆ ಒಂದು ವಿಶಾಲವಾದ ಸ್ಪೇಸ್ ಆರಾಮ್ಸೆ ನೋಡಲಿ ಅಂತ. ಸೊ ಮತ್ತು ನನ್ನ ಟೀಮ್ ಏನು ಹೇಳ್ತಾರೆ, ಪ್ರೊಮೋಟರ್ಸ್ ಎಲ್ಲ ಬ್ಯೂಟಿಫುಲ್ ಇದ್ದಾರೆ, ಒಳ್ಳೆ ವರ್ಕ್ ಮಾಡ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಕಸ್ಟಮರಿಗೆ ಅವ್ರಿಗೆ ಏನು ನೆಸಸರಿ ಬೇಕು ಎಲ್ಲವನ್ನು ಮಾಡಿಕೊಡ್ತಾರೆ. ಕೆಲವೊಂದು ಹೊಸ ಕಸ್ಟಮರ್ ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಏನು ಯೂಸ್ ಅಂತ. ಸೊ ಅವರಿಗೆ ಬೇಕಾದ ಗೈಡ್ಲೈನನ್ನು ಸಹ ಹೇಳಿಕೊಡ್ತಾರೆ. ಸೊ ಹಾಗಾಗಿ ಅವ್ರು ಸ್ಯಾಟಿಸ್ಫೈ ಆಗಿರ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ. ಇನ್ನೂ ನೀವು ಬ್ರಾಂಚಸ್ಸನ್ನು ಎಕ್ಸ್ಟೆಂಡ್ ಮಾಡುವಂತಹ ಪ್ಲ್ಯಾನಿಂಗ್ ಏನಾದರೂ ಇದೆಯಾ? ಉಂಟು, ಆದರೆ ನಮ್ಮ ಊರಲ್ಲಿ ಈಗ ಆಲ್ರೆಡಿ ನಂದು ಇದು 2ನೇ ಬ್ರಾಂಚು. ಸೊ ನಾಳೆ ದಿನಗಳಲ್ಲಿ ಆದರೆ ಉಡುಪಿ ಅಥವಾ ಮ್ಯಾಂಗ್ಳೂರು ಅಂತ ಏರಿಯಾದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಉಂಟು. ನಾಡಿನ ಎಲ್ಲ ಸಮಸ್ತ ಜನರಿಗೂ ನನ್ನ ಹಾಗೂ ನನ್ನ ಕ್ಲಾಸಿಕ್ ಮೊಬೈಲ್ ವತಿಯಿಂದ ರಂಜಾನ್ ಹಬ್ಬದ ಶುಭಾಶಯವನ್ನು ಹೇಳ್ತೇನೆ.
ಕ್ಲಾಸಿಕ್ ಶೋರೂಮ್ ನೋಡ್ಕೊಂಡು ಬಂದ್ರಿ. ಈಗ ಕ್ಲಾಸಿಕ್ ಸರ್ವಿಸ್ ಸೆಂಟರ್ಗೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಇಲ್ಲಿ ಏನೇನೇನು ಸರ್ವಿಸ್ ಕೊಡ್ತಾರಂತ ನೋಡೋಣ. ಕ್ಲಾಸಿಕ್ ಸರ್ವಿಸ್ ಸೆಂಟ್ರಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿ ಟೆಕ್ನಿಷಿಯನ್ ಇದ್ದಾರೆ. ಬನ್ನಿ ಸರ್, ನಿಮ್ಮ ಹೆಸರೇನು? ಅಕ್ಷಯ್. ಅಕ್ಷಯ್ ಅವರೇ, ನೀವು ಇಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಹಾಂ, ಲಾಸ್ಟ್ 4 ಇಯರ್ಸಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ಹೇಗೆ ಅನ್ನಿಸ್ತಾ ಇದೆ? ಇಲ್ಲಿ ಎಲ್ಲ ಅಂದರೆ ನಾನು ಆ್ಯಕ್ಚುಲಿ ಡಿಪ್ಲೊಮಾ ಮಾಡಿಬಿಟ್ಟು ಜಾಯ್ನ್ ಆಗಿರೋದು ಇಲ್ಲಿಗೆ. ಸೊ ಇಲ್ಲೇ ಬಂದು ಕಲ್ತಿದ್ದೀನಿ. ಈಗ ಸಾಫ್ಟ್ವೇರ್, ಹಾರ್ಡ್ವೇರ್, ಈವನ್ ಎಲ್ಲ ಹೈ ರೇಂಜ್ ಎಲ್ಲ ಮಾಡೆಲ್ಗಳನ್ನು ಅಟೆಂಡ್ ಮಾಡ್ತೇವೆ. ಸ್ಯಾಮ್ಸಂಗ್ ಇರ್ಬೋದು, ಐಫೋನ್ ಇರ್ಬೋದು, ಮೋಟ್ರೋಲಾ ಎಲ್ಲ ಮಾದರಿಯ ಮೊಬೈಲ್ಗಳನ್ನು ರಿಪೇರ್ ಮಾಡಿಕೊಡ್ತೇವೆ. ಅದು ಅಲ್ಲದೆ ತುಂಬ ಹೆಸರು ಮಾಡಿದ್ದೇವೆ ನಾವು ಇವಾಗ ಕುಂದಾಪುರದಲ್ಲಿ. ಈವನ್ ಸೇಲ್ಸ್ ಇರ್ಬೋದು, ಇಲ್ಲ ಸರ್ವಿಸ್ ಇರ್ಬೋದು, ಫಸ್ಟ್ ಪ್ರಿಯಾರಿಟಿ ಕುಂದಾಪುರ ಅಂದವಾಗ ಕ್ಲಾಸಿಕನ್ನೇ ಕೇಳ್ತಾರೆ. ಇವತ್ತು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೊಂದು ವಿಷಯ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಹಾಗೂ ಕುಂದಾಪುರದ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಕ್ಲಾಸಿಕ್ ಸರ್ವಿಸ್ ಸೆಂಟರ್ನ ಇನ್ಚಾರ್ಜ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಸುಧೀಂದ್ರ ಅಂತ. ನಾನು ಇಲ್ಲಿ ಕ್ಲಾಸಿಕ್ ಸರ್ವಿಸ್ ಸೆಂಟರ್ನ ಟೆಕ್ನಿಕಲ್ ಸಪೋರ್ಟರ್ ಅಂದರೆ ಕಸ್ಟಮರ್ ಸಪೋರ್ಟರ್ ಥರ ಟೆಕ್ನಿಕಲ್ ಲೆವೆಲ್ನಲ್ಲಿ ಅದನ್ನು ಮಾಡ್ತಾಯಿದ್ದೇನೆ. ಲಾಸ್ಟ್ ಒಂದು 18 ಇಯರ್ಸಿಂದ ಇಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಇವ್ರ ಜೊತೆಗೆ. ಸ್ಟಾರ್ಟಿಂಗ್ ಕಾಯಿನ್ ಬಾಕ್ಸ್ ಇತ್ತು, ಅದರ ನಂತರ ಲ್ಯಾಂಡ್ ಫೋನ್ ಬಂತು. ಲ್ಯಾಂಡ್ ಫೋನ್ ಜೊತೆಗೆ ಈಗ ಮೊಬೈಲ್ 2000ದಿಂದ ಲಾಂಚ್ ಆಯಿತು. 2000ದಿಂದ ಈಗ ಮೊಬೈಲ್ ಫೀಲ್ಡಲ್ಲಿ ಎಲ್ಲ ಗ್ರಾಹಕರಿಗೆ ನಾವು ಮೊಬೈಲ್ಸ್ ಇವನ್ನೆಲ್ಲ ಆಲ್ ಮಾಡೆಲ್ಸ್ ಬಗ್ಗೆ ನಾವು ಕೊಡ್ತಾಯಿದ್ವಿ, ಸರ್ವಿಸ್ ಕೊಡ್ತೀವಿ. ನಮ್ಮಲ್ಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಇದ್ದಾರೆ. ಈಗ ಒಬ್ಬರು ಡಿಪ್ಲೊಮಾ ಇದ್ದಾರೆ, ಇವನೊಂದು 7 ಇಯರ್ಸ್ ಸರ್ವಿಸ್ ಇದ್ದಾರೆ, ಇವರೊಂದು 4 ಇಯರ್ಸ್ ಆಗಿದೆ, ಸಮರ್ಥ ಅಂತ. ಈಗ ನಾವು ಟೆಕ್ನಿಕಲ್ ನಮ್ಮ ಫೀಲ್ಡ್ ಕೂಡ ಒಳ್ಳೆ ಇದೆ. ಕಾಯಿನ್ ಫೋನಿಂದ ಮೊಬೈಲ್ ಫೋನ್ವರೆಗೂ ಬಂತು. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ? ಕಾಯಿನ್ ಫೋನ್ ಇರುವಾಗ ಹೇಗಿತ್ತು ಅಂತ ಹೇಳಿದ್ರೆ, ಜನರು ಇವತ್ತು ಕಾಯಿನ್ನು ₹1 ಇದ್ದರೆ ಮಾತ್ರ ಆಗ ಕಾಲ್ ಹೋಗ್ತಾಯಿತ್ತು. ಈಗ ಹಾಗಿಲ್ಲ, ಎಲ್ಲರ ಹತ್ರನೂ ಮೊಬೈಲ್ ಇದೆ. ₹1 ಬೇಕಾದರೆ 2 ವರ್ಲ್ಡ್ಗೆ ಮಾತಾಡ್ಬೋದು. ಆ ಥರದ ಒಂದು ಡೈಲಿ ಈ ಟೆಕ್ನಿಕಲಿ ಏನು ಅಪ್ಗ್ರೇಡ್ ಆದ ಹಾಗೆ ಜನರು ಕೂಡ ಅದಕ್ಕೆ ಸ್ಪಂದನೆ ಕೊಡ್ತಾಯಿದ್ದಾರೆ. ಕಾಯಿನ್ ಬಾಕ್ಸ್ ಈಗ ಎಲ್ಲೂ ಸಿಗ್ತಾಯಿಲ್ಲ. ಮೊದಲು ನಾವು ಲ್ಯಾಂಡ್ ಫೋನ್ ಮಾಡ್ತಾಯಿದ್ವಿ. ಲ್ಯಾಂಡ್ ಫೋನ್ಗೆ ಆಗ ಭಾಳ ಬೇಡಿಕೆ ಇತ್ತು. ಸೊ ಲ್ಯಾಂಡ್ ಫೋನಿಗೂ ಕೇಳಲಿಕ್ಕಿಲ್ಲ, ಹಾಗಾಗಿದೆ. ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಏನು ಪರ್ಚೇಸ್ ಮಾಡಿದ್ರಿ? ಕ್ಯಾಲಿ इधर मैं एक मोबाइल लिया हूँ, सैमसंग मोबाइल, गैलेक्सी मोबाइल है. पहले हमका एक छोटा उधर एक ब्रांच था. अभी न्यूली एक ब्रांच ओपन हुआ है क्लासिक ट्रेडेबल के, क्लासिक मोबाइल ट्रेडेबल के. इसमें बहुत सारे फैसिलिटी और बनाए नए आइटम बहुत है. एक कस्टमर आके गुस्सा तो पूरा मिलता है आइटम, इधर वेराइटीज़ पूरा मिलता है. बहुत बड़ा बढ़िया शॉप इधर किया है कुंदापुर में. कितने साल से आ रहे हैं? मैं जब मेरे पास मोबाइल नहीं था तब से मैं आ रहा हूँ. तो सब मेरा टेलीफोन था, बहुत सारा मतलब दूसरा वैरायटी आता उसमें आ रहा था. जैसे मोबाइल में मैं 2004 में मोबाइल 3 में मोबाइल लिया, तब से मैं आ रहा हूँ इधर आ रहा हूँ. बहुत सर्विस भी जो क्वालिटी देते हैं, पूरा मोबाइल का आइटम पूरा एकदम मस्त है. हैप्पी रमजान. ಓಕೆ, ಇನ್ನೊಬ್ರು ಕಸ್ಟಮರ್ ಇದ್ದಾರೆ ನಮ್ಮ ಜೊತೆ. ಬನ್ನಿ ಅವರು ಕ್ಲಾಸಿಕ್ ಎಂಟರ್ಪ್ರೈಸಸ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಕುಶಲ್ ಶೆಟ್ಟಿ ಅಂತ. ನನ್ನ ಹೆಸರು ಸುಗುಣಕ್ಕೆ ಶೆಟ್ಟಿ. ಎಲ್ಲಿಂದ ಬರ್ತಾರೆ? ನಾವು ಉಪ್ಪುಂದಿಂದ ಬರ್ತಾ ಇದ್ದೇವೆ. ಉಪ್ಪುಂದದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ನೀವು ಈ ಕ್ಲಾಸಿಕ್ ಎಂಟರ್ಪ್ರೈಸಸ್ಗೆ ಬರ್ತಾರೆ? ನಾವು ಒಂದು 4-5 ವರ್ಷದ ಇಲ್ಲಿ ನೋಡ್ತಾ ಇದ್ದೇವೆ. ಒಳ್ಳೆ ಸರ್ವಿಸ್ ಎಲ್ಲ ಒಳ್ಳೆಯದೆ ಇಲ್ಲಿ. ಅಷ್ಟೇ. ಮತ್ತೆ ಏನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀರಿ? ಮೊಬೈಲು. ಹೇಗಿದೆ ಸರ್ವಿಸ್? ಸರ್ವಿಸ್ ಎಲ್ಲ ಒಳ್ಳೆಯದು, ತೊಂದರೆ ಇಲ್ಲ. ಇಷ್ಟು ತನಕ ಅದಿಲ್ಲಪ್ಪ, ಅದೇ ಏನು ತೊಂದರೆ ಇಲ್ಲ, ಒಳ್ಳೆ ಸರ್ವಿಸ್ ಮಾಡ್ತಾರೆ. ಕ್ಲಾಸಿಕ್ ಎಂಟರ್ಪ್ರೈಸಸ್ನ ಮತ್ತೊಬ್ಬರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಹೆಸರು? ಉದಯ್ ಶೆಟ್ಟಿ. ಏನು ಮಾಡ್ಕೊಳ್ತಿದ್ದೀರಾ? ಇದರಾಗಿ ಕುಂದಾಪುರದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ.
ಹಾಗೆ ಇಲ್ಲಿ ಇರ್ಷಾದ್ರವರು ಇಲ್ಲಿ ಈ ಅಂಗಡಿಯ ಓನರ್ ಆಗಿದ್ದು ಕಳೆದ 20 ವರ್ಷಗಳಿಂದ ಇಲ್ಲಿನ ಕಸ್ಟಮರ್ ಆಗಿದ್ದಾರೆ. ಅವರ ಸಭ್ಯತೆ, ನಡವಳಿಕೆ ಮತ್ತು ಅವರ ವ್ಯವಹಾರ ದೃಷ್ಟಿ ಭಾಳ ಉತ್ತಮವಾಗಿದ್ದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಕೀಲರು ಹಾಗೂ ನಮ್ಮ ಮಿತ್ರರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಇವರ ಸರ್ವಿಸ್ ಮತ್ತು ಸೇಲ್ಸ್ನಲ್ಲಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಬಹುದು ಅಂತ ನನ್ನ ಅಭಿಪ್ರಾಯ. ಕಳೆದ ಎಷ್ಟು ವರ್ಷಗಳಿಂದ ಈ ಶಾಪ್ಗೆ ಬರ್ತಾ ಇದ್ದೀರಾ? ನಾನು ಕಳೆದ 15 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇನೆ. ಇಲ್ಲಿ ಹಲವಾರು ಮೊಬೈಲ್ಗಳನ್ನು ತೆಗೆದುಕೊಂಡಿದ್ದೇನೆ. ಅವರ ಕಾರ್ಯದಕ್ಷತೆ, ಇಲ್ಲಿನ ಹುಡುಗರಾಗಲಿ, ಅವರ ಸರ್ವಿಸ್ ಆಗಲಿ, ಸೇಲ್ಸ್ ಆಗಲಿ ಎಲ್ಲ ಉತ್ತಮ ಆಗಿರೋದ್ರಿಂದ ನಾನು ಈ ಅಂಗಡಿಯನ್ನು ಕಾಯಮಾಗಿ ಯೂಸ್ ಮಾಡ್ತಾಯಿದ್ದೆ. ಓಕೆ ವೀಕ್ಷಕರೇ, ಕ್ಲಾಸಿಕ್ ಟ್ರೇಡರ್ಸ್ ಅನ್ನುವಂತಹ ಹಾರ್ಡ್ವೇರ್ ಶಾಪ್ ಇದೆ. ಇದು ಕೂಡ ಕ್ಲಾಸಿಕ್ ಮೊಬೈಲ್ಸ್ನ ಇನ್ನೊಂದು ಬ್ರ್ಯಾಂಚ್. ಇದು ಕೂಡ ಕುಂದಾಪುರದಲ್ಲೇ ಇದೆ. ಇಲ್ಲಿ A to Z ಐಟಮ್ಗಳು ಸಿಗ್ತಾ ಇದೆ. ನೋಡ್ತಾ ಇದ್ದೀನಿ ನಾನು ಇಲ್ಲಿ ಪೈಂಟ್ ಐಟಮ್ಸಿಂದ ಹಿಡಿದು ಎಲ್ಲ ಹಾರ್ಡ್ವೇರ್ ಮೆಟೀರಿಯಲ್ಸ್ ಕೂಡ ಇದೆ, ಪೈಪ್ಸು. ಸೊ ಈ ಒಂದು ಶಾಪ್ಗೆ ಬಂದರೆ ಏನೇನು ಬೇಕು ಹಾರ್ಡ್ವೇರ್ ಐಟಮ್ಸ್ ಎಲ್ಲ ಕೂಡ ಇಲ್ಲಿ ಲಭ್ಯವಿದೆ. ಇರ್ಷಾದ್ ಅವರ ತಮ್ಮ ಈ ಒಂದು ಶಾಪನ್ನು ನೋಡ್ಕೊಳ್ತಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ತಮ್ಮ ಹೆಸರು? ನೌಶಾದ್ ಅಂತ. ಓಕೆ, ಎಷ್ಟು ವರ್ಷ ಆಯಿತು ಈ ಶಾಪ್ ಓಪನ್ ಆಗಿ? 4 ವರ್ಷ. ಸಿನ್ಸ್ ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದೀರಿ? ಹೇಗೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ? ಎಲ್ಲ ಟೈಪ್ ಕಸ್ಟಮರ್ ಬರ್ತಾರೆ. ನಮ್ಮ ಹಾರ್ಡ್ವೇರ್ಗಾಗಲಿ, ಅಂದರೆ ಸ್ಪೆಷಲ್ ಅಂದರೆ ನಮ್ಮ ಅದರ್ ಐಟಮ್ಸ್, ಲ್ಯಾಡರ್ಸ್, ರೋಪು, ಜನರಲ್ ಐಟಮ್ಸು ಹಾರ್ಡ್ವೇರ್ ಒಟ್ಟಿಗೆ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಅಂದರೆ ಎಲ್ಲ ನಮ್ಮಲ್ಲಿ ಓಲ್ಡ್ ಬಸ್ ಸ್ಟ್ಯಾಂಡ್ ಜಂಕ್ಷನ್ ಆದ್ರಿಂದ ಎಲ್ಲ ಥರ ಕಸ್ಟಮರ್ ನಮ್ಮಲ್ಲಿ ಬರ್ತಾರೆ. ಒಂದು ಮನೆ ಕಟ್ಟುವಂಥ ಬೇಕಾದಂಥ ಮೆಟೀರಿಯಲ್ಸ್ ಇದೆ. ನಿಮ್ಮ ಕಡೆಯಿಂದ ನೀವು ಅವ್ರಿಗೆ ಯಾವ ಥರ ಸರ್ವಿಸ್ ಕೊಡ್ತೀರಾ? ಅಂದರೆ ನಿಮ್ಮದೇ ಸಪ್ಲೈಯಾ ಅಥವಾ ಅವ್ರು ಬಂದು ತೊಗೊಂಡು? ಸಪ್ಲೈ ಡಿಪೆಂಡಿಂಗ್. ಸಪ್ಲೈ ಕೊಡ್ತೇವೆ ಅವರಿಗೆ ಮನೆಗೆ. ಲೋಕಲ್ ಆದರೆ ನಾವು ಅವರಿಗೆ ಡೆಲಿವರಿ ಕೊಡ್ತೇವೆ. ಮತ್ತು ಕಸ್ಟಮರ್ಗೆ ಕಲರ್ ಮ್ಯಾಚಿಂಗ್ನಲ್ಲಿ ಬರ್ತಾರೆ. ಅವ್ರಿಗೆ ಬೇಕಾದ ಥರ ಇದರಲ್ಲಿ ಕಂಪ್ಯೂಟರ್ನಲ್ಲಿ ಹಾಕಿ ಮ್ಯಾಚ್ ಮಾಡಿ ಎಲ್ಲ ಕೊಡ್ತೇವೆ ಕಲರ್ಸ್ ಅವೆಲ್ಲ. ಇಲ್ಲಿ ಪೈಂಟ್ ಐಟಮ್ಸು ಮತ್ತು ಪೈಪ್ ಐಟಮ್ಸು ಮತ್ತೇನೇನು? ಅಂದರೆ ಹಾರ್ಡ್ವೇರ್ನಲ್ಲಿ ಮೇಜರ್ ಎಲ್ಲ ಐಟಮ್ಸ್ ಇದೆ. ನಿಮ್ಮ ಪೇಂಟು ಆಗಲಿ, ನಿಮ್ಮದು ಪೈಪ್ ಫಿಟ್ಟಿಂಗ್ಸ್ ಆಗಲಿ, ಮತ್ತು ಬೇರೆ ಬಾತ್ರೂಮಿಗೆ ಫಿಟ್ಟಿಂಗ್ಸ್, ಮತ್ತು ಮಿಕ್ಸರ್ಸ್, ಮತ್ತು ಇದು ಲ್ಯಾಡರ್ಸ್ ಆಗಲಿ, ಮತ್ತು ಬೇರೆ ಜನರಲ್ ತುಂಬ ಐಟಮ್ಸ್ ಇದೆ. ಹಾರ್ಡ್ವೇರ್ನಲ್ಲಿ ಏನು ಸಿಗ್ತದೆ ಎಲ್ಲ ಐಟಮ್ಸ್ ಇದೆ. ಸರ್, ಇವತ್ತು ನಾಡಿನಾದ್ಯಂತ ರಂಜಾನ್ ಹಬ್ಬದ ಒಂದು ಖುಷಿ, ಸಂಭ್ರಮ, ಸಡಗರದಲ್ಲಿ ಜನತೆ ಈ ರಂಜಾನ್ ಹಬ್ಬನ ಆಚರಿಸ್ಕೊಳ್ತಿದ್ದಾರೆ. ಸೊ ನೀವು ಅವರಿಗೊಂದು ವಿಷಯ? ನಮ್ಮ ಎಲ್ಲ ಗ್ರಾಹಕರಿಗೂ, ಸ್ಪಂದನೆ ಟಿವಿಯವರಿಗೂ ಎಲ್ಲರಿಗೂ ನಮ್ಮ ಸಂಸ್ಥೆ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಕ್ಲಾಸಿಕ್ ಎಂಟರ್ಪ್ರೈಸ್ನೆಸ್ನ ಫೌಂಡರ್ ಅಂತಲೇ ನಾವು ಕರಿಬೋದು. ಅಬ್ದುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಿನ್ಸ್ 1996ಇಂದ ಈ ಒಂದು ಕ್ಲಾಸಿಕ್ ಎಂಟರ್ಪ್ರೈಸಸ್ ಅನ್ನುವಂತಹ ಅಂಗಡಿ ಓಪನ್ ಮಾಡಿದ್ದಾರೆ. ಬನ್ನಿ ಅವರೊಂದಿಗೆ ಈ ಬಗ್ಗೆ ಮಾತನಾಡೋಣ. ಸರ್, ಈ ಕ್ಲಾಸಿಕ್ ಎಂಟರ್ಪ್ರೈಸಸ್ ಓಪನ್ ಆಗಿಂದನೂ ಇವತ್ತಿನವರೆಗಿನ ಜರ್ನಿಯನ್ನು ಹೇಳಿ. ನಾವು ಪ್ರಥಮವಾಗಿ ಈ ಟೆಲಿಫೋನ್ ಉಪಕರಣ, ಆ ಸಮಯದಲ್ಲಿ ಈ ಮೊಬೈಲ್ ಬಂದಿರಲಿಲ್ಲ. ಟೆಲಿಫೋನ್ ಉಪಕರಣಗಳ ಮಾರಾಟ, ಅದರ ಸರ್ವೀಸ್, ಇದರಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೆ ಅದರ ನಂತರ ಬಂದಂಥ ಎಲ್ಲ ಪರಿವರ್ತನೆ ಏನು ಇದರಲ್ಲಿ ಇದರಲ್ಲಿ ಆಗಿದೆ. ಅದನ್ನು ನಾವು ನಮ್ಮ ಕುಂದಾಪುರದಲ್ಲಿ ಅತ್ಯುತ್ತಮವಾಗಿ ನಾವು ಸೇವೆ ನೀಡಿದ್ದರಿಂದ ನಮಗೆ ನಮ್ಮ ಗ್ರಾಹಕರು ಅತ್ಯುತ್ತಮವಾಗಿ ನಮಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯ ಅಂದರೆ ಕಳೆದ 21 ವರ್ಷದಿಂದ ಈಗ ಒಂದು 10-15 ವರ್ಷದಿಂದ ಮೊಬೈಲ್ ಫೀಲ್ಡ್ನಲ್ಲಿದ್ದೇವೆ. ಇವಾಗಲೂ ಕೂಡ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ನಮ್ಮ ಗ್ರಾಹಕರು ನೀಡಿದ್ದಾರೆ. ಈ ಒಂದು
ಬದಲಾವಣೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈಗ ಕುಂದಾಪುರದಲ್ಲೇ ಫೇಮಸ್ ಅಂತ ಹೇಳ್ಬೋದು ಈ ಕ್ಲಾಸಿಕ್ ಎಂಟರ್ಪ್ರೈಸಸ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೇಳ್ತಾರೆ ಹಾಗೆ ನಮ್ಮ ಪ್ರಯತ್ನ ಸಹ ಇದೆ. ಅದರ ಹಿಂದೆ ನಾವು ಆದಷ್ಟು ಪ್ರಯತ್ನ ಮಾಡಿ ಅದೊಂದು ಹೆಸರನ್ನು ಗಳಿಸಿದ್ದೇವೆ. ಇದಕ್ಕೆ ನಮ್ಮ ಗ್ರಾಹಕರೇ ಕಾರಣ ಅಂತೇಳಿ ನಾನು ಹೇಳ್ಬೋದು. ಮತ್ತು ಎಲ್ಲೆಡೆ ರಂಜಾನ್ ಹಬ್ಬದ ಸಡಗರ ಸಂಭ್ರಮದಲ್ಲಿ ಜನತೆ ಇದ್ದಾರೆ, ಇವರಿಗೊಂದು ವಿಶೇಷ ತಿಳಿಸಿ. ನಮ್ಮ ಗ್ರಾಹಕರಿಗೆ ಈ ಶುಭಾಶಯವನ್ನು ನಾನು ನೀಡ್ತಾ ಇದ್ದೇನೆ. ಈ ನಿಮ್ಮ ಸಹಕಾರ ಇನ್ನು ಮುಂದೆ ಕೂಡ ನಮಗೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕ್ಲಾಸಿಕ್ ಎಂಟರ್ಪ್ರೈಸಸ್ 1996ಇಂದ ಶುರುವಾಗಿ ಹಾಗೆ ಇಷ್ಟೊಂದು ದೊಡ್ಡ ಬ್ರ್ಯಾಂಚನ್ನು ಓಪನ್ ಮಾಡಿದೆ. ಲ್ಯಾಂಡ್ ಫೋನಿಂದ ಶುರುವಾದಂತಹ ಈ ಶಾಪ್ ಇವತ್ತು ಇರ್ಷಾದ್ನವರಂತಹ ತಂದೆ ಆದವರು ತಮ್ಮ ಇಬ್ಬರು ಮಕ್ಕಳಿಗೆ ಈ ಶಾಪನ್ನು ಮಾಡಿಕೊಟ್ರು, ಒಂದು ಪುಟ್ಟ ಪ್ರಮಾಣದಲ್ಲಿ ಮಾಡಿಕೊಟ್ರು. ಬಟ್ ಇವತ್ತು ಇಷ್ಟೊಂದು ದೊಡ್ಡ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಇವರ ಎಫರ್ಟ್ ಕೂಡ ಹೌದು. ಹಾಗೆಯೇ ಇಲ್ಲಿ ಉತ್ತಮ ರೀತಿಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ. ಹಾಗೆ ತುಂಬ ಕಸ್ಟಮರ್ಸ್ ಜೊತೆ ನಾವು ಮಾತಾಡಿದ್ವಿ, ಸರ್ವಿಸ್ ಸೆಂಟರ್ ಅವರ ಜೊತೆ ಮಾತಾಡಿದ್ವಿ. ಅವರೆಲ್ಲರೂ ತಮ್ಮ ಒಪಿನಿಯನನ್ನು ಶೇರ್ ಮಾಡಿಕೊಂಡ್ರು. ಕಳೆದ 20 ವರ್ಷಗಳಿಂದ ಸೇವೆ ಒದಗಿಸ್ತಾ ಇದೆ. ನಿಮಗೂ ಕೂಡ ನಿಮ್ಮ ಸ್ಮಾರ್ಟ್ಫೋನ್ ಬದಲು ಮಾಡಬೇಕು, ಹೊಸ ಸ್ಮಾರ್ಟ್ಫೋನ್ ಖರೀದಿ ಮಾಡಬೇಕು, ಅಷ್ಟೇ ಎಲ್ಲ ಹಾಳಾಗಿದ್ದರೆ ಚಾರ್ಜರು, ಹೆಡ್ಫೋನ್ಸು ಸೇರಿದಂತೆ ಸರ್ವಿಸ್ ಕೂಡ ಇಲ್ಲಿ ಉತ್ತಮ ರೀತಿಯಲ್ಲಿ ಸಿಗುತ್ತೆ. ನೀವು ಕೂಡ ಇಲ್ಲಿಗೆ ಬನ್ನಿ, ಕುಂದಾಪುರದ ಕ್ಲಾಸಿಕ್ ಎಂಟರ್ಪ್ರೈಸಸ್ಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮುಗಿಸೋಕ್ಕಿಂತ ಮುಂಚೆ ಸ್ಪಂದನ TV ವತಿಯಿಂದ ಹಾಗೂ ಕ್ಲಾಸಿಕ್ ಎಂಟರ್ಪ್ರೈಸಸ್ ವತಿಯಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು.